ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಸ್ಥಾಪಿಸುವ ನಮ್ಮ ಸೂರಿಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೂರಿಶಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯಿಂದ ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ವೀಣಾ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನೀವು ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದೆ. ನೋಡಿ, ಏನು ಸ್ಪೆಷಲ್ ಆಗಿ ಮಾಡ್ತಾರೆ ಇವತ್ತು? ಉರುಳಿ ಲಡ್ಡು. ಈರುಳ್ಳಿ ಲಡ್ಡ? ಉರುಳಿ ಲಡ್ಡ. ಓಕೆ, ನನಗೆ ಈರುಳ್ಳಿ ಅಂತ ಮಾಡ್ತಾರೆ. ಉರುಳಿ ಬೇಯಿಸೋದು, ಸ್ವಲ್ಪ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಅದಕ್ಕೆ ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ಲವಂಗ ಎಲ್ಲ ಆಮೇಲೆ ಮಾತಾಡುವಲ್ಲ. ಓಕೆ, ಇನ್ನೊಂದು ಜ್ಯೂಸಾ? ಅದು ಕಸ್ಕಸ್ ಮತ್ತೆ ವಾಟರ್ ಮೆಲನ್. ಓಕೆ, ಈಗಿನ ವೆದರಿಗೆ ಆ ಥರದ್ದೆಲ್ಲ ಜ್ಯೂಸ್ ಎಲ್ಲ ಸಿಕ್ಕಿದೆ, ಕುಡಿಬೋದಲ್ಲ? ಊಟಕ್ಕಿಂತ ಜಾಸ್ತಿ ಜ್ಯೂಸೇ ಕುಡಿಯೋದು. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು ಮಾಡೋದು? ಉರುಳಿ ಬೇಯಿಸ್ಲಿಕ್ಕೆ. ಉರುಳಿ ಕಳಿದು ಏನು ಲಡ್ಡು ಅಲ್ಲ ಅದು? ಲಡ್ಡು ಸ್ವೀಟ್ ಇರುತ್ತಲ್ಲ ಅದು? ಹಾಗಾದ್ರೆ ಬೆಲ್ಲ ಎಲ್ಲ ಹಾಕ್ಲಿಕ್ಕೆ. ಬೆಲ್ಲ ಎಲ್ಲ ಹಾಕಿದ್ರಲ್ಲ, ಈಗ ಹಂಗಾದ್ರೆ ಫಸ್ಟಿಗೆ ಬೇಯಿಸ್ಲಿಕ್ಕೆ. ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ನಿಮ್ಮ ಮನೆಯಲ್ಲೆಲ್ಲ ನೀವೆಲ್ಲ ಒಲೆ ಉರಿಸೋದು? ಇಲ್ಲಿ ನಾನು ನೋಡಿ. ಓಕೆ, ಇದಕ್ಕೆ ನೀರು ಹಾಕಬೇಕಾ? ಹೌದು. ಸಾಕಾ? ನೋಡೋಣ, ಕಡಿಮೆ ಇದ್ರೆ ಹಾಕು. ಅದನ್ನು ಕುಕ್ಕರಲ್ಲೆಲ್ಲ ಬೇಯಿಸಬೇಕು ಅಂತಿಲ್ಲ, ಹೀಗೆ ಇಲ್ಲ, ಸ್ವಲ್ಪ ತುಂಬ ಬೇಯಬೇಕಂತಿಲ್ಲ, ಸ್ವಲ್ಪ ಬೇಯಿಸಿ. ಸ್ವಲ್ಪ ಸಾಕಂತಿಲ್ಲ. ಅದು ನೀವು ನೆನೆ ಹಾಕಿದ್ರಾ ಅಥವಾ ಹೀಗೆ? ನಿನ್ನೆ ನೆನೆ ಹಾಕಿದ್ದಾರೆ. ನೆನೆ ಹಾಕಿದ್ರಲ್ಲ? ಇಲ್ಲಾಂದರೆ ಸ್ವಲ್ಪ ಚಿಕ್ಕದಿರುತ್ತಲ್ಲ ಅದು? ಹೌದು. ಓಕೆ, ನೆನೆ ಹಾಕಿದ ಕಾರಣ ಬೇಗ ಬೇಯ್ತದಲ್ಲ? ಹೌದು, ಸಾಕು ನೀರು. ಇದು ಈಗ ಬೇಯ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಬೇರೆ ಏನಾದರೂ ರೆಡಿ ಮಾಡಲಿಕ್ಕೆ ಉಂಟಾ ನಾವು? ಇಲ್ಲ, ಅದು ಬೆಂದ ನಂತರನೇ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಬೇಕು. ಇದನ್ನು ಹಾಕಿ ಓಕೆ, ಎಸ್ ಮ್ಯಾಮ್, ಹೇಳಿ. ಈಗ ಅಡುಗೆ ಅಂತ ಹೇಳಿದರೆ ನೀವೇ ಹೇಗೆ ಮನೆಯಲ್ಲೆಲ್ಲ ಯಾವುದು, ವೆಜ್ಜಾ ನಾನ್ ವೆಜ್ಜಾ ಏನು? ಎರಡು ಮಾಡಿ. ಈಗ ಮನೆಯಲ್ಲಾದರೆ ನೀವು ವೆಜ್ ಜಾಸ್ತಿ ಮಾಡೋದು ಹೇಳೋದಾ? ವೆಜ್ ನಾನ್ ವೆಜ್ ಎರಡು ಜಾಸ್ತಿ? ಎಷ್ಟು ಜನ ಇದೆ ಮನೆಯಲ್ಲಿ? ಮೂವರು ಇದ್ದೀರಾ? ಓಕೆ, ಹಾಗಾದರೆ ಈಗ ಅಡುಗೆಯಲ್ಲಿ ಮನೆಯಲ್ಲಿ ನೀವೇ? ನಾನಲ್ಲ, ಈಗ ಜಾಸ್ತಿ ನನ್ನ ಸಣ್ಣ ಮಗ ಮಾಡ್ತಾನೆ. ಚಿಕ್ಕ ಮಗ ಮಾಡ್ತೀರಾ? ಅವನು ಜಾಸ್ತಿ ಅಡಿಗೆ ಮಾಡೋದು. ನಾನು ಖಾಲಿ ಅನ್ನ ಬೇಯಿಸೋದು, ಕೆಲವು ಪದಾರ್ಥ. ಮತ್ತೆ ನಾನು ಮಾಡಿದ ಅವನಿಗೆ ಇಷ್ಟ ಇಲ್ಲದ್ರೆ ಅವನೇ ಮಾಡ್ತಾನೆ ನಮಗೆ ಸ್ಪೆಷಲ್. ಹಾಗಾದ್ರೆ ನೀವು ಕೂಡ ಅಡಿಗೆ ಎಲ್ಲ ಮಾಡಿಕೊಡ್ಬೋದು. ಇಲ್ಲಿ ವೀಕ್ಷಕರು ಗಮನಿಸಬಹುದು. ಹಾಗೆ ನೀವು ಫಸ್ಟ್ ಟೈಮ್ ಬಂದಿದ್ರಿ, ಆದ್ರೆ ನಮ್ಮ ಅಡುಗೆ ಮನೆಗೆ ನನ್ನ ಮಗ ಬಂದಿದ್ರಲ್ಲ, ಡ್ಯಾರನ್ ಅಲ್ಲ? ಓಕೆ, 6ನೇ ತರಗತಿ 7ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಅಡುಗೆ ಮಾಡೋದು ಹೇಳಿದ್ರೆ ಅದೊಂದು ಒಳ್ಳೇದಲ್ಲ? ಓಕೆ, ಹಾಗಾಗಿ ಮನೆಯಲ್ಲಿ ನಿಮಗೆ ಅವನು ಕೂಡ ಅಡುಗೆ ಮಾಡಿ ಕೊಡ್ತಾನೆ? ಓಕೆ, ಹಾಗಾದ್ರೆ ಈ ಬೈಲೆಲ್ಲ ಈಗ ಇದ್ರು? ಓಕೆ, ಎಸ್, ಕುದೀತಾ ಉಂಟಲ್ಲ? ಆಲ್ಮೋಸ್ಟ್ ಬೇಯ್ತಾ ಬರ್ತಾ ಉಂಟಲ್ಲ? ಇದು ಹೀಗೆ ಬೆಂದರೆ ಚೆನ್ನಾಗಿರುತ್ತೆ ಅಂತ? ಹೌದು, ಸ್ವಲ್ಪ ಪೀಸ್ ಎಲ್ಲ ಇರ್ತದೆ. ತುಂಬ ಬೆಂದರೆ ಅದು ಮಿಕ್ಸಿಯಲ್ಲಿ ಹಾಕುವಾಗ ಎಲ್ಲ ಇದಾಗ್ತದೆ. ಅಂದರೆ ನಾವೀಗ ಏನು ಕುಕ್ಕರಲ್ಲೆಲ್ಲ ಬೇಯಿಸಿದ್ರೆ ಅದು ಜಾಸ್ತಿ ಬೇಯ್ತದೆ, ಅದು ಪಾಯಸ ಆಗಿ ಹೋಗ್ತದೆ. ಹೌದು, ಅದು ಒಳ್ಳೆ ಲಡ್ಡುಗೆ ಬರುವುದಿಲ್ಲ. ಇದು ಮಿಕ್ಸಿಯಲ್ಲಿ ಒಂದು ಇದು ಮಾಡಿದ್ರೆ ಒಂದು ಸ್ವಲ್ಪ ಪೀಸ್ ಆದರೆ ಸಾಕಾಗುತ್ತೆ. ನೀವು ಏನು ಮಾಡ್ತಿದ್ದೀರಾ ಈಗ ಮನೆಯಲ್ಲಿ? ನನಗೆ ಒಂದು ಶಾಪ್ ಉಂಟು. ಶಾಪ್ ಉಂಟಾ?
ಜನರಲ್ ಸ್ಟೋರ್ ಉಂಟು. ಓಕೆ. ಮತ್ತೆ ಮನೆಯಲ್ಲಿ ಕೂಡ ಡ್ರೆಸ್ ಇದೆಲ್ಲ ಸೇಲಿಂಗ್ ಎಲ್ಲ ಮಾಡ್ತೇನೆ. ಸೇಲಿಂಗ್ ಎಲ್ಲ ಮಾಡ್ತೀರಲ್ಲ? ಲೇಡೀಸ್ ಜಾಸ್ತಿ. ಜೊತೆಗೆ ಈ ಥರ ಅಡಿಗೆ ಅದೆಲ್ಲ ಮಾಡ್ತೀರಾ? ಅಡಿಗೆ ಮನೆಯಲ್ಲಿ ನಾರ್ಮಲ್ ಮಾಡಲೇಬೇಕಲ್ಲ. ಹೌದು. ಡ್ರೆಸ್ ಅಂತ ಹೇಳಿದ್ರೆ ಈಗ ಮದುವೆ ಈ ಥರದ? ಇಲ್ಲ, ಸಿಂಪಲ್ ಅಲ್ಲಿ ಲೇಡೀಸ್ ಐಟಮ್ಸ್ ಎಲ್ಲ, ನೈಟಿ, ಟಾಪ್ಸ್ ಅದೆಲ್ಲ ಮನೆ ಒಳಗೇನೆ ಸಣ್ಣ ಮಟ್ಟದಲ್ಲಿ. ಮನೆಯೊಳಗೆ ಮಾಡ್ತಿದ್ರಾ? ಹೌದು, ಹಾಲಲ್ಲಿ. ಅದೊಂದು ಸ್ವಉದ್ಯೋಗ ಥರ? ಹೌದು. ಓಕೆ. ಅಂದರೆ ಮನೆಯಲ್ಲೇ ಇದ್ಕೊಂಡು ಅದು ಕೂಡ ವ್ಯಾಪಾರ ಮಾಡ್ತೀರಾ? ಶಾಪ್ ಕೂಡ ಉಂಟು. ಶಾಪ್ ಅಂದರೆ ಅಕ್ಕಿ ಸಾಮಾನು ಇದೆ. ಹಾಂ, ಆ ಥರ ಉಂಟು. ಓಕೆ. ಹಾಗಾದರೆ ನಿಮಗೆ ಅಡುಗೆಗೆ ಸಾಮಾನು ಬೇಕಾದೆಲ್ಲ ನಮ್ಮ ಅಂಗಡಿಯಲ್ಲೇ ಉಂಟಲ್ಲ? ಓಕೆ. ಸ್ವಲ್ಪ ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀರಲ್ಲ? ಸಾಕು, ಕಡಿಮೆ ಆದರೆ ಹಾಕ್ಬೋದು. ಮತ್ತೆ ಆಮೇಲೆ ಹಾಕ್ಕೊಳ್ಬೋದಲ್ಲ? ಅಂದರೆ ಇದು ಸ್ವೀಟ್ ಅಂತ ಹೇಳ್ತೀರಾ ನೀವು? ಈಗ ಉಪ್ಪು ಹಾಕಿದರೆ ಹೇಗೆ ಅದು? ಸ್ವಲ್ಪ ಉಪ್ಪು. ಲಾಡು ಇಲ್ಲ, ಅದು ಇದಕ್ಕೆ ಸ್ವಲ್ಪ ಉಪ್ಪು ಹೇಳಿದ್ರೆ ಒಳ್ಳೇದುಂಟಾ? ಟೇಸ್ಟ್ ಆಗ್ತದೆ. ಟೇಸ್ಟ್ ಆಗುತ್ತಾ? ಬೆಲ್ಲದಲ್ಲಿ ಕೂಡ ಉಪ್ಪು ಇರ್ತದೆ. ಬೆಲ್ಲದಲ್ಲಿ ಉಪ್ಪು ಇರುತ್ತೆ, ಹೌದು. ಮಾಮೂಲಾಗಿ ಸ್ವೀಟ್ ಅಂತ ಬಂದಾಗ ಬೆಲ್ಲ, ಸ್ವೀಟ್, ಸಕ್ಕರೆ ಈ ಥರನೇ ಹಾಕೋದು. ಸ್ವಲ್ಪ ಉಪ್ಪು ಹಾಕ್ತಾರೆ. ಹಾಂ, ಈ ಥರ ಬೇಯಿಸುವಾಗ ಹಾಕಿದ್ರೆ ಒಳ್ಳೆಯದು. ಓಕೆ. ಒಂದು ಚಿಟಿಕೆ ಅಂತ ಹೇಳ್ಬೋದಲ್ಲ? ಹೌದು. ಓಕೆ. ಓಕೆ, ಆಲ್ಮೋಸ್ಟ್ ಬೆಂದಿದೆಯಲ್ಲ? ಗ್ಯಾಸ್ ಆಫ್ ಮಾಡೋದಾ? ಇದು ಜಾಸ್ತಿ ಬೇಯಬೇಕು ಅಂತ ಇಲ್ಲ ಅಂತ ಹೇಳ್ತಿದ್ದೀರಲ್ಲ? ಇಲ್ಲ. ಓಕೆ. ಇದನ್ನು ಸೋಸ್ಕೊಳ್ಬೇಕಾ? ಹೌದು, ಸೋಸ್ಬೇಕಾದ್ರೆ ನೀರು ಹಾಕ್ಲಿಕ್ಕಿಲ್ಲ. ನೀರು ಹಾಕ್ಲಿಕ್ಕಿಲ್ಲಲ್ಲ? ಓಕೆ. ಈಗ ಇದು ಸೋಸ್ಬೇಕು. ಸೋಸ್ಬೇಕಲ್ಲ? ಮತ್ತೆ ಇದು ಸೋಸಿದ ನೀರು ಮನೆಯಲ್ಲಿ ಏನಾದರೂ ರಸಂ ಏನಾದರೂ ಮಾಡಲಿಕ್ಕೆ ಯೂಸ್ ಆಗ್ತದೆ. ಅಂದರೆ ಅದರ ಈಗ ಇದು ಸ್ವೀಟ್ಸಿಗೆ ಮಾತ್ರ ಬೇಡ. ಮನೆಯಲ್ಲಿ ಆದ್ರೆ ಇದು ನಾವು ಏನಾದರೂ ಅದಕ್ಕೆ, ಹೌದು, ಏನಾದರೂ ಒಗ್ಗರಣೆ ಕೊಟ್ಟು ಅದು ರಸಂ ಥರ ಮಾಡಿ ಅನ್ನಕ್ಕೆ ಒಳ್ಳೇದಾಗ್ತದೆ. ಓಕೆ. ಹಾಗಾದರೆ ಇದರ ನೀರನ್ನು ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಲಿಕ್ಕಿಲ್ಲ. ಪೌಷ್ಟಿಕಾಂಶ ಎಲ್ಲ ಈ ಥರ ಅದರಲ್ಲೇ ಇರ್ತದೆ. ಕಾಳುಗಳೆಲ್ಲ ಮಾಡಿದರೆ ಇದರಲ್ಲೇ ನೀರು ವೇಸ್ಟ್ ಮಾಡಬೇಕು ಅಂತಿಲ್ಲಲ್ಲ? ರಸಮ್ಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಹೌದು. ಚೆನ್ನಾಗಿ ಟೇಸ್ಟ್ ಗಮ್ಮತ್ತು ಬರ್ಬೋದಲ್ಲ? ಹೌದು, ಒಳ್ಳೆ ಟೇಸ್ಟ್ ಇರ್ಬೋದು. ಹೌದು. ಓಕೆ. ಇದಂತೂ ರೆಡಿ. ಈಗ ಸ್ವಲ್ಪ ಬಿಸಿ ಹೋಗಬೇಕು. ಇದು ತಣ್ಣಗಾಗಲ್ಲ? ಮಿಕ್ಸಿಗೆ ಹಾಕ್ಲಿಕ್ಕೆ. ಓಕೆ. ಓಕೆ, ಆಲ್ಮೋಸ್ಟ್ ತಣ್ಣಗಾಗಿದೆಲ್ಲ? ಹೌದು. ಈಗ ನಿಮಗೆ ಮಿಕ್ಸಿ ಬೇಕು. ಮಿಕ್ಸಿ ಬೇಕಲ್ಲ? ಚಿಕ್ಕ ಜಾರ್ ಸಾಕಾ? ಚಿಕ್ಕದು. ಓಕೆ. ಇದನ್ನು ಈಗ 2 ಸುತ್ತು ತಿರುಗಿಸ್ಬೇಕಲ್ಲ? ಹೌದು. ಜಾಸ್ತಿ ಹೊಡಿ ಆಗಬೇಕು ಅಂತಿಲ್ಲ? ಇಲ್ಲ ಇಲ್ಲ. ಅದಕ್ಕೆ ಬೇರೆ ಏನೋ ಆ್ಯಡ್ ಮಾಡ್ಲಿಕ್ಕೆ ಉಂಟಾ? ಇದಕ್ಕೆ ಏಲಕ್ಕಿ ಹಾಕಿ. ಏಲಕ್ಕಿ ಹಾಕುವಲ್ಲ? ಲೈಟಾಗಿ ಪರಿಮಳ ಬರಲಿ ಅಂತಲ್ಲ? ಹೌದು. ಲಾಡು ಅಂತ ಬಂದಾಗ ಏಲಕ್ಕಿ ಎಲ್ಲ ಬೇಕಿರುತ್ತಲ್ಲ? ಹೌದು. ಇದು ಫುಲ್ಲು ಡ್ರೈ ಆಗಬೇಕು ಅಂತಿಲ್ಲ ಅಲ್ಲ? ಈಗ ಇದರಲ್ಲಿ ಸ್ವಲ್ಪ ಅದು ನೀರಿನ ಅಂಶ ಇರುತ್ತೆ ನೋಡಿ. ಇದರಲ್ಲಿ ಇಲ್ಲ, ಬೆಲ್ಲ ಹಾಕುವಾಗ ನೀರು ಹಾಕಿ ಬೆಲ್ಲದಲ್ಲಿ ಪಾಕ ಮಾಡುವಾಗ ಬೇಕಾಗುತ್ತಲ್ಲ? ಹೌದು. ಓಕೆ. ಲವಂಗ ಮತ್ತೆ ಹಾಕ್ಲಿಕ್ಕೆ. ಇಷ್ಟನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ ನಿಮಗೀಗ? ಹೌದು. ಓಕೆ, ಸಾಕಲ್ಲ? ಈಗ ಚೂರು ಪ್ಯಾನ್ ಇಟ್ಟು ಚೂರು ಗೀ ಹಾಕ್ಬೇಕು ಅದಕ್ಕೆ. ಓಕೆ. ಹಾಗಾದರೆ ಒಲೆ ಉರಿಸ್ಬೇಕಲ್ಲ? ಹೌದು. ಅದಕ್ಕೆ ತುಪ್ಪ ಹಾಕ್ಬೇಕಾ? ಸ್ವಲ್ಪ ಗೀ. ಕೇಸಿಯವರ ಶುದ್ಧ ಹಸಿನ ತುಪ್ಪ ಹಾಕಿದ್ವಿ. ಸಾಕಾ? ಸಾಕು ಸಾಕು ಸಾಕು. ತುಪ್ಪ ಅಂತೂ ಬೆಚ್ಚಾಗಿದೆ. ತುಪ್ಪ ಬಿಸಿ ಆಯಿತು. ಈಗ ತೆಂಗಿನಕಾಯಿಯನ್ನು ಹುರ್ಕೊಡ್ಬೇಕಲ್ಲ? ಅಂದರೆ ಈ ಲಾಡೆಲ್ಲ ಜಾಸ್ತಿ ದಿನ ಇಡ್ಲಿಕ್ಕಾಗಲ್ಲ. ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು. ಬಟ್ ಹಾಗೆ ಚೆನ್ನಾಗಿ ತಿನ್ಬೇಕಂತಂದರೆ 1 ದಿವಸದಲ್ಲಿ ಖಾಲಿ ಮಾಡಬೇಕಲ್ಲ? ಓಕೆ. ನಾವು ಹುರುಳಿಕಾಳಿಂದ ಪದಾರ್ಥ ಎಲ್ಲ ಮಾಡ್ತೇವೆ. ಹೌದು. ಈ ಥರ ಈಗ ಮಕ್ಕಳು ಪದಾರ್ಥ ಎಲ್ಲ ಜಾಸ್ತಿ ಹುರುಳಿ ಎಲ್ಲ ತಿನ್ನುವುದಿಲ್ಲ ಈಗದ ಮಕ್ಕಳು. ಈಗ ಲಾಡು ಮಾಡಿ ಎಲ್ಲ ಕೊಟ್ಟರೆ ತಿಂತಾರೆ. ಗಮ್ಮತ್ತಿರುತ್ತಲ್ಲ? ಇದಾಗ್ತದೆ ಹುರುಳಿ. ಈಗ ನಾವು ಮಿಕ್ಸ್ ಮಾಡಿದ ಹುರುಳಿಕಾಳನ್ನ ಹಾಕಬೇಕಲ್ಲ? ತೆಂಗಿನಕಾಯಿ ಕೂಡ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ? ಇಲ್ಲ, ಅಷ್ಟು ಅದ್ರ ಸಾಕಾಗುತ್ತಾ? ಲವಂಗ ಹಾಕಿದೆ. ಲವಂಗ ಹಾಕಿದ್ರಲ್ಲ? ಬೆಲ್ಲ ಹಾಕಿದ್ರಲ್ಲ? ಇನ್ನು ಆಫ್ ಮಾಡಿ ಗ್ಯಾಸ್. ಆಫ್ ಮಾಡೋದಾ? ಇಷ್ಟೇ ಆಗಲಿಕ್ಕೆ? ಇಷ್ಟೇ.
ಓಕೆ ಅಂದರೆ ಬೆಲ್ಲ ಕೂಡ ಜಾಸ್ತಿ ಇದಾಗಬೇಕು ಇಲ್ಲ ಮತ್ತೆ ಅದು ಮೆಲ್ಟ್ ಆಗ್ತದೆ ಉಂಡೆ ಮಾಡಲಿಕ್ಕೆ ಬರುವುದಿಲ್ಲ ಅದು ಅಲ್ಲೇ ಮೆಲ್ಟ್ ಆಗ್ತದೆ ಮತ್ತೆ ಓಕೆ ಹಾಗಾದರೆ ಆಫ್ ಮಾಡೋದಾ ಬಿಸಿ ಇದ್ರೆ ಓಕೆ ಆಫ್ ಅಂತಾನೆ ಆಫ್ ಮಾಡಿ ಇದೊಂಥರ ನೋಡಲಿಕ್ಕೆ ಹೇಗೆ ತಿನ್ಬೋದಲ್ಲ ತಿನ್ಬೋದು ಒಂದು ಪ್ಲೇಟಿಗೆ ಹಾಕಿ ಕೊಟ್ಟರೆ ತಿನ್ಬೋದು ಓಕೆ ಅದೇ ಲಾಡು ಮಾಡಬೇಕಾದ್ರೆ ಚಪಾತಿ ಒಟ್ಟಿಗೆ ಎಲ್ಲ ಕೂಡ ಆಗ್ಬೋದು ಹಾಂ ಹಾಗೆ ತಿನ್ನಲಿಕ್ಕೆ ಆಗ್ತದಲ್ಲ ಓಕೆ ಓಕೆ ಇದು ಈಗ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಂಡ್ರೆ ಲಾಡು ಅಂತೂ ರೆಡಿ ಅಲ್ಲ ಹೌದು ಓಕೆ ಈಗ ಇದಕ್ಕೆ ಹಾಕಿ ಬೌಲಿಗೆ ಓಕೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಲ್ಲ ಹೌದು ಓಕೆ ಆಲ್ಮೋಸ್ಟ್ ತಣ್ಣಗಾಗಿದೆಲ್ಲ ತಣ್ಣಗಾಗಿದೆ ಇನ್ನು ಉಂಡೆ ಕಟ್ಟಲಿಕ್ಕೆ ಮಾತ್ರ ಬಾಕಿ ಅಲ್ಲ ಹೌದು ಮತ್ತು ನಾನು ತಿನ್ನಲಿಕ್ಕೆ ಮಾತ್ರ ಬಾಕಿ ಹೌದು ಓಕೆ ಸಾಕು ನೋಡ ಬಿಸಿ ಬಿಸಿ ಆದರೆ ಬೆಲ್ಲದ ಬಿಸಿ ಕೈಗೆ ಅಲ್ಲ ಹೌದು ಉಂಡೆಲ್ಲಾಗುವ ಅಲ್ಲ ಕೈಯಲ್ಲಿ ಬಿಸಿ ಬಿಸಿ ಇರುವಾಗ ಒಳ್ಳೆ ಉಂಡೆದು ಇದು ಬರ್ತದೆ ಚೆನ್ನಾಗಿ ಬರುತ್ತಲ್ಲ ಶೇಪ್ ಬರ್ತದೆ ಹೌದು 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 ತಣ್ಣಗಾದ್ಮೇಲೆ ಅಷ್ಟು ಬರುವುದಿಲ್ಲ ಹೌದು. ತುಂಬಾ ತಣ್ಣಗಾದ ಅದೇ ಈ ಖರ್ಜೂರದೆಲ್ಲ ನೋಡಿ ಹೌದು ಮಾಡ್ತಾರಲ್ಲ ಅದು ಕೂಡ ಇದು same ಇದು ಕೂಡ ನೋಡ್ಲಿಕ್ಕೆ ಹಾಗೆ ಕಾಣ್ತದೆ. ಖರ್ಜೂರದಾಗ ಕಾಣ್ತದೆ ಹೌದು 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 ಖರ್ಜೂರದ ಉಂಡೆ ಹೇಗೆ ಬರುತ್ತೆ ಉರುಳಿ ತಿನ್ನದವರು ಕೂಡ ಇದು ಖರ್ಜೂರ ಲಡ್ಡು ಅಂತ ಲಡ್ಡು ಅಂತೇಳಿ ಹೊತ್ತಿಗೆ ತಿಂತಾರೆ ಎಷ್ಟು ಹಂಗೆ ಇರ್ಬೋದು ಅಂತಲ್ಲ ಇರ್ಬೋದು ಟೇಸ್ಟ್ ಖರ್ಜೂರದ ಫ್ಲೇವರ್ ಸಿಗ್ಲಿಕ್ಕಿಲ್ಲ ಓಕೆ ಈಗ ಲಡ್ಡು ರೆಡಿ ಅಲ್ಲ ಹೌದು ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ನೋಡ್ಲಿಕ್ಕೆ ಕೂಡ ಗಮ್ಮತ್ ಕಾಣ್ತಾ ಉಂಟು ಓಕೆ ಉರುಳಿ ಲಡ್ಡು ಲಡ್ಡು ರೆಡಿ ಅಲ್ಲ ನೋಡ್ಲಿಕ್ಕೆ ಕೂಡ ಚೆನ್ನಾಗುಂಟು ಹಾಗೆ ತೆಗೆದು ಒಂದೊಂದು ಬಾಯಿಗೆ ಹಾಕಿದರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ ಹೌದು. ಓಕೆ ಟೇಸ್ಟ್ ನೋಡೋದಾಗಿದ್ರೆ ಈಗ ನೋಡಿ ಓಕೆ ವೀಣಾ ಮ್ಯಾಮ್ ಸಾಕಾಗಿರುವಂತಹ ಉರುಳಿ ಲಡ್ಡು ರೆಡಿ ಮಾಡಿಕೊಟ್ಟಿದ್ದಾರೆ ನಾನೊಂದು ಟೇಸ್ಟ್ ಮಾಡೋಕ್ಕೆ ಕಾಯ್ದಿದ್ದೀನಿ ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ ಹುರುಳಿ ಲಡ್ಡು ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ 1 ಕಪ್ ಹುರುಳಿಯನ್ನು ಸ್ವಲ್ಪ ಉಪ್ಪು ಹಾಕಿ ಹದವಾಗಿ ಬೇಯಿಸಿ ಸೋಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಏಲಕ್ಕಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ತೆಂಗಿನ ತುರಿಯನ್ನು ಹುರಿದು ರುಬ್ಬಿದ ಹುರುಳಿ 1-2 ಲವಂಗ ಹಾಕಿ ಹುರಿಯಿರಿ. ಆ ನಂತರ 1 ಕಪ್ ಬೆಲ್ಲ ಹಾಕಿ 1-2 ನಿಮಿಷ ಹುರಿದು ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಕರವಾದ ಹುರುಳಿ ಲಡ್ಡು ಸವಿಯಲು ಸಿದ್ಧ. ಓಕೆ ನೋಡಿದ್ರಲ್ಲ ಉರುಳಿ ಲಡ್ಡು ಹೇಗೆ ಮಾಡೋದು ಅಂತ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಟೂದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ ವೀಣಾ ಮ್ಯಾಮ್ ಸಾಕಾಗಿರುವಂತಹ ಲಡ್ಡು ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆದಂತಹ ಒಂದು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡಿದ್ರು ಅಂತ ಅವ್ರ ಜೊತೆ ಕೂಡ. ಎಸ್ ಮ್ಯಾಮ್, ಇವಾಗ ಜ್ಯೂಸ್ ಅಲ್ಲ, ಹೌದು ಓಕೆ ವಾಟರ್ ಮೆಲನ್ ಜ್ಯೂಸ್. ವಾಟರ್ ಮೆಲನ್ ಜ್ಯೂಸ್ ಅಲ್ಲ, ಅದು ಸ್ಪೆಷಲ್ ಜ್ಯೂಸ್. ಹೌದು ವೀಣಾ ಮ್ಯಾಮ್ ಕೈ ರುಚಿ ಅಲ್ಲ. ಓಕೆ ಗಸ ಎಲ್ಲ ಹಾಕಿ ಮಾಡಿದ್ರಲ್ಲ. ಓಕೆ ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟ್ ಮಿಕ್ಸಿ. ಫಸ್ಟಿಗೆ ಮಿಕ್ಸ್ ಬೇಕಲ್ಲ. ನೀವು ವಾಟರ್ ಮೆಲನ್ ಜ್ಯೂಸ್ ಅಂತ ಹೇಳಿದರೆ ನಾರ್ಮಲ್ ಆಗಿ ನಾವು ಅದಕ್ಕೆ ಹಾಲೆಲ್ಲ ಹಾಕಲ್ಲ, ಬಟ್ ನೀವು ಈಗ ಹಾಲೆಲ್ಲ ಯೂಸ್ ಮಾಡ್ತೀರಲ್ಲ ಇದಕ್ಕೆ. ಹೌದು. ಓಕೆ ಆ ಥರ ಸೋಸ್ಕೊಳ್ಬೇಕಾ? ಸೋಸಿದ್ರೆ ಒಳ್ಳೇದು. ಅದು ನೀರೊಮ್ಮೆ ಹಾಂ, ಅದನ್ನು ಕೂಡ ಇದು ಮಾಡಬೇಕಾ, ಮಿಕ್ಸ್ ಮಾಡಬೇಕಾ? ಇಲ್ಲ, ಫುಲ್ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಹಾಕ್ತೇನೆ ಫಸ್ಟ್, ಮತ್ತೆ ಮತ್ತೆ ಓಕೆ ಸೇರಿಸ್ತೇನೆ. 1-2 ಸ್ಪೂನ್ನಷ್ಟು ಅದು ಕೂಡ ಮಿಕ್ಸಿಗೆ ಇರಲಿ ಅಂತೇಳಿ. ಹೌದು. ಓಕೆ ಈಗ ಹಾಲಲ್ಲ, ಹೌದು. ಎಷ್ಟು ಬೇಕು ಅಷ್ಟು ಹಾಲು ಯೂಸ್ ಮಾಡಿ. ಫಸ್ಟ್ ಸ್ವಲ್ಪ ಹಾಕ್ತೇನೆ, ಆಮೇಲೆ ಸಕ್ಕರೆ. ಸಕ್ಕರೆ. ಇದಂತೂ ಬೇಗ ಆಗುವಂಥದ್ದಲ್ಲ. ಹೌದು. ಬೇಗ ಅಂತ ಹೇಳಿದ್ರೆ ನೀವೆಲ್ಲ ವಾಟರ್ ಮೆಲನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀರಾ, ಹೌದು. ಹಾಗಾಗಿ ಬೇಗ ಆಗುತ್ತೆ. 1 ಏಲಕ್ಕಿ. 1 ಏಲಕ್ಕಿ, ಪರಿಮಳಕ್ಕೆ. ಹೌದು. ನಮಗೆ ಈ ಥರ ಎಲ್ಲ ಔಟ್ಸೈಡೆಲ್ಲ ಏಲಕ್ಕಿ ಎಲ್ಲ ಹಾಕಿ ಕೊಡೋದೇ ಅಪರೂಪ ಅಲ್ಲ. ಜಸ್ಟ್ ನಾವೇ ಮನೆಯಲ್ಲಿ ಮಾಡಿದ್ರೆ ಮಾತ್ರ ಏಲಕ್ಕಿ ಎಲ್ಲ ಹಾಕಿ ಮಾಡೋದು. ಹೌದು. ಇದನ್ನು ಮಿಕ್ಸ್ ಮಾಡಬೇಕಲ್ಲ. ಹೌದು. ತೆಗಿಬೇಡ, ಅಲ್ಲಿ ಹಾಲು ಹಾಕಿದ್ರೆ. ಹಾಲು ಹಾಕ್ಬೇಕಾ? ಆಯ್ತಲ್ಲ. ಹೌದು. ಈಗ ಇದನ್ನು ಕೂಡ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಓಕೆ, ಆಲ್ಮೋಸ್ಟ್ ಜ್ಯೂಸ್ ರೆಡಿ ಅಂತ ಹೇಳ್ಬೋದಲ್ಲ. ಬೌಲಿಗೆ ಹಾಕಿ ಆಮೇಲೆ ಸರ್ವ್ ಮಾಡ್ತೀರಾ ಅಂತಲ್ಲ. ಬೇರೆ ಹಾಕ್ಲಿಕ್ಕೆ. ವಾಟರ್ ಮೆಲನ್ನ ಏನು ಪರಿಮಳ ಹಾಗೆ ಬರ್ತಾ ಉಂಟಲ್ಲ. ಹೌದು. ಘಮ. ಓಕೆ, ಇದರ ಮೇಲೆಗಡೆ ವಾಟರ್ ಮೆಲನ್ ಹಾಕಿದ್ದೀರಾ.
ಓ ಅದೇ ನಾನು ಆಗ ನೀವು ಸ್ವಲ್ಪ ಬಾಕಿ ಬಿಟ್ರಲ್ಲ, ಇವ್ರು ಯಾಕೆ ಬಾಕಿ ಬಿಡ್ತಾರೆ ನೋಡ್ತಾ ಇದ್ದೀವಿ. ಅಂದರೆ ಇದು ಮಿಕ್ಸಿಗೆ ಈಗ ಹಾಕ್ಲಿಕ್ಕೆ. ಹೊರಗಡೆ ಜ್ಯೂಸಿಗೆ ಹೋದರೆ ಇದನ್ನೆಲ್ಲ ಹಾಕಿ ಕೊಡೋದಿಲ್ಲ. ಹೌದು, ನಾನು ಅದೇ ಹೇಳಿದೆ. ಆಗ ಏನು ನಮಗೆ ಏಲಕ್ಕಿ ಎಲ್ಲ ಹಾಕಿ ಕೊಡುವಂಥದ್ದು ಇಲ್ಲ. ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಆರೋಗ್ಯ ಇರುತ್ತಲ್ಲ. ಓಕೆ, ಕೋಲ್ಡಿಗೆ ಬೇಕಿದ್ರೆ ಅಷ್ಟು ಹಾಕೊಳ್ಬೋದಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಓಕೆ, ಜ್ಯೂಸ್ ಅಂತ ಇದಕ್ಕೆ ಇನ್ನು ಜಲ್ಲಿ ಎಲ್ಲ ಸಿಗ್ತದೆ, ಇಲ್ಲಂದ್ರೆ ಬೊಂಡದು ಬಾವೆ ಅದೆಲ್ಲ ಸಿಕ್ಕಿದ್ರೆ ಅದು ಹಾಕ್ಬೋದಲ್ಲ? ಹೌದು, ಬೊಂಡದ ಬಾವೆ ಎಲ್ಲ ಕೂಡ ಹಾಕ್ಬೋದಲ್ಲ? ಹೌದು, ಅದು ಒಳ್ಳೇದಾಗ್ತದೆ. ನನ್ನ ಮಗ ಮನೆಯಲ್ಲಿ ಅದು ಮಾಡಿ ಕೊಡ್ತಾನೆ ನಮಗೆ. ಅದೆಲ್ಲ ಸ್ಪೆಷಲ್ ಹಾಕ್ಬೋದಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಸೆಕೆಗಾಲಲ್ಲಿ ಇನ್ನೂ ಒಳ್ಳೆಯದು. ಓಕೆ, ಜ್ಯೂಸ್ ರೆಡಿ. ಓಕೆ, ತಂಪಾದ ವಾಟರ್ ಮೆಲನ್ ಜ್ಯೂಸ್ ರೆಡಿ ಅಲ್ಲ? ಸ್ಪೆಷಲಾಗಿ ಇದಕ್ಕೆ ಗಸಗಸೆ ಮತ್ತು ಹಾಲು ಎಲ್ಲ ಹಾಕಿ ಮಾಡಿ, ಏಲಕ್ಕಿ ಎಲ್ಲ ಹಾಕಿದ್ರೆ ಗಮ್ಮತ್ತಿರ್ಬೋದು. ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ ನೋಡ್ತೀವಿ. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ ವಾಟರ್ ಮೆಲನ್ ಜ್ಯೂಸ್ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಥರದ ವಾಟರ್ ಮೆಲನ್ ಜ್ಯೂಸು ನಾವೆಲ್ಲ ಕುಡಿಯೋದೇ ಕಡಿಮೆ, ಆದರೆ ವೀಣಾ ಮ್ಯಾಮ್ ಸಾಕಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ವಾಟರ್ಮೆಲನ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಕಲ್ಲಂಗಡಿಯ ಹೋಳುಗಳಿಗೆ ನೆನೆಸಿ ಸೋಸಿದ ಕಾಮಕಸ್ತೂರಿ ಬೀಜ, ಸ್ವಲ್ಪ ಹಾಲು, ಸಕ್ಕರೆ, ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಇನ್ನುಳಿದ ಹಾಲು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಆನಂತರ ಕಲ್ಲಂಗಡಿಯ ಸಣ್ಣ ಸಣ್ಣ ಹೋಳುಗಳು, ಕಾಮಕಸ್ತೂರಿ ಬೀಜ, ಐಸ್ ಕ್ಯೂಬ್ಸ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ತಂಪಾದ ವಾಟರ್ಮೆಲನ್ ಜ್ಯೂಸ್ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಸ್ವೀಟ್, ಇನ್ನೊಂದು ಜ್ಯೂಸ್ ಅಲ್ಲ? ಯಾವ್ದು ನೋಡೋ ಟೇಸ್ಟು? ಫಸ್ಟ್ ಜ್ಯೂಸ್ ನೋಡುದು ಒಳ್ಳೆಯದು. ಜ್ಯೂಸ್ ನೋಡುವ, ಯಾಕಂದ್ರೆ ಲಾಡು ತಿಂದ ನಂತರ ಜ್ಯೂಸ್ ಕುಡಿದ್ರೆ ಟೇಸ್ಟ್. ಹೌದು. ಓಕೆ, ಹಾಗಾದರೆ ಜ್ಯೂಸ್ ತಗೊಳ್ಳಿ. ಇದಂತೂ ಗಮ್ಮತ್ತಾಗಿದೆ ಮಾತ್ರ. ಹಾಂ, ಲೈಟ್ ಸ್ವೀಟ್ ಹಾಕಿದ್ರಲ್ಲ, ಸ್ವೀಟ್ ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕ್ಬೋದು. ಬಟ್ ಇಷ್ಟೇ ಸ್ವೀಟ್ ಬೇಕಿದ್ರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಗೆ ಕೂಡ ಚೆನ್ನಾಗಿರುತ್ತೆ. ಮತ್ತು ವಾಟರ್ ಮೆಲನ್ ಇದು ಸ್ವಲ್ಪ ಸ್ವೀಟ್ ಹೇಗೂ ಇರುತ್ತಲ್ಲ, ಗಮ್ಮತ್ತಾಗಿದೆ. ಜೊತೆಗೆ ಹಾಲೆಲ್ಲ ಮಿಕ್ಸ್ ಮಾಡಿ ಈ ಥರದ್ದು ಹೆಲ್ತಿಗೆ ಒಳ್ಳೆಯದು, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಸ್ವೀಟ್ ತಗೊಳ್ವಲ್ಲ. ಕೀ ಇದಂತೂ ಸೂಪರ್ ಉಂಟು ನೋಡಿ. ತೆಂಗಿನಕಾಯಿ ಫ್ಲೇವರ್ ಹಾಗೆ ಬಾಯಿ ಸಿಕ್ಕೊಂಡಲ್ಲ. ಮತ್ತು ಹುರುಳಿಕಾಳು ಸ್ವಲ್ಪ ಕಟ್ ಆಗಿದ ಕಾರಣ ಅದರ ಪೀಸ್ ಕೂಡ ಬಾಯಿಗೆ ಹಾಗೆ ಸಿಕ್ಕೊಂಡು ಯಾರಿಗೆ ಗೊತ್ತೇ ಆಗೋದಿಲ್ಲ. ಹುರುಳಿಯಿಂದ ಗೊತ್ತೇ ಆಗಲ್ಲ ನಿಜವಾಗಿ. ನಾವು ನಾರ್ಮಲ್ ಆಗಿ ಬೇಕರಿಂದ ಹೇಗೆ ಲಾಡು ತಗೊಂಡಿದ್ವಿ ಅದೇ ಟೇಸ್ಟ್ ಬರುತ್ತೆ. ಹೇಗೆ ಅನ್ನಿಸ್ತು ನಿಮಗೆ? ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಸುರುಚಿ ಅಡುಗೆ ಮನೆಗೆ? ಎರಡು ಕೂಡ ಚೆನ್ನಾಗಿ ಮಾಡಿದ್ರೆ, ಟೇಸ್ಟ್ ಕೂಡ ಮಾಡಿದ್ರೆ ಖುಷಿ ಆಯ್ತಲ್ಲ? ನಮಗೆ ಕೂಡ ಖುಷಿ ಆಯ್ತು ಮ್ಯಾಮ್. ಈ ಥರದ ಅಡುಗೆ ಸ್ಪೆಷಲ್ಲಾಗಿ ವಾಟರ್ ಮೆಲನ್ ಜ್ಯೂಸು ಸಿಂಪಲ್ಲಾಗಿ ನಾವು ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿದ್ದು ಅದು ಕೂಡ ಹೇಳ್ಕೊಟ್ಟಿದ್ರೆ. ಜೊತೆಗೆ ಹುರುಳಿಯ ಲಾಡು ಕೂಡ ಎರಡು ಕೂಡ ಟೇಸ್ಟ್ ಆಗಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಶ್ರ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ ವಾಟರ್ ಮೆಲನ್ ಜ್ಯೂಸ್ ಮತ್ತು ಸ್ಪೆಷಲಾಗಿ ಹುರುಳಿಕಾಳಿನ ಲಾಡು ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.